ಎಲ್ಲರಿಗೂ ಜೈ ಶ್ರೀರಾಮ್. ಪತ್ರಿಕೆಯಲ್ಲಿ ಬಂದಿದೆ, ಪುತ್ತೂರು ಪ್ರಜ್ವಲಿಸುತ್ತಿದೆ ಅಂತ. ಪುತ್ತೂರು ಮುತ್ತೂರಾಗುವಂಥ ಒಂದು ಸಂದರ್ಭ ಇದು. GL1 ಒಂದು ಶಾಪಿಂಗ್ ಅದರ ಉದ್ಘಾಟನಾ ಅಥವಾ ಲೋಕಾರ್ಪಣಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಬಲರಾಮಾಚಾರ್ಯರು ಮಾತಾಡುವಾಗ ಒಂದು ವಿಷಯವನ್ನು ಹೇಳಿದರು. GL1 ಅಂದರೆ ಅದು ಯಾರ್ದೋ ಜೊತೆಯಲ್ಲಿ ಪೈಪೋಟಿ ಅಲ್ಲ ಅಂತ. ನನಗೆ ಬಲರಾಮಾಚಾರ್ಯ ಬಗ್ಗೆ ಇನ್ನಷ್ಟು ಗೌರವ ಬಂತು. ಒಬ್ಬ ಭಾರಿ ವಿನೀತ ಭಾವದಿಂದ ಆ ಮಾತನ್ನು ಅವರು ಹೇಳಿದ್ದಾರೆ ಅಂತ. ನಮ್ಮ ಮನಸ್ಸಲ್ಲಿ ಅನೇಕ ವರ್ಷಗಳಿಂದ ನೀವು ನಂಬರ್ 1, ಮುಂದೆ ನಂಬರ್ 1, ಪೈಪೋಟಿಯಲ್ಲಿ ಮಾತು ಹೇಳ್ತಾ ಇಲ್ಲ ನಾನು, ಕ್ವಾಲಿಟಿಯಲ್ಲಿ ನಂಬರ್ 1 ಅಂತ. ಅದನ್ನೇ ಮುಂದುವರಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಾ ನೀವು. ಜನ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮಾಲ್ನ ಕಲ್ಪನೆ ಅನೇಕರು ಹೇಳಿದ ಹಾಗೆ ಅದು ವಿದೇಶದಿಂದ ಬಂದಿರುವಂಥದ್ದು. ಸ್ವದೇಶಕ್ಕೆ ಬಂತು, ಮಹಾನಗರಗಳಲ್ಲಿ ಮಾಲ್ಗಳು ಬಂತು, ಆಮೇಲೆ ನಗರಗಳಿಗೆ ಬಂತು. ಈಗ ಇಂಥ ಪುಟ್ಟ ಒಂದು ನಗರಕ್ಕೂ ಅದು ಬಂದಿದೆ. ಹಿಂದೆ ಜೀನ್ಸ್ ಅಂಗಡಿ ಇತ್ತು, ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಕಟ್ಲೇರಿ ಅಂಗಡಿ ಜೋಡಿಕೊಂಡಿತ್ತು, ಸ್ವಲ್ಪ ದಿವಸ ಆದಮೇಲೆ ಜವಳಿ ಸೇರಿಕೊಂಡಿತ್ತು, ಅದಕ್ಕೆ ಜ್ಯುವೆಲರಿ ಸೇರಿಕೊಂಡಿತ್ತು. ಇನ್ನೊಂದು ಸ್ವಲ್ಪ ದಿವಸ ಆಗಬೇಕಾದ್ರೆ ಅದರಲ್ಲಿ ಹೋಟೆಲ್ ಬಂತು, ಸಿನಿಮಾನೂ ಬಂತು. ಹಾಗೆ ಒಂದು ರೀತಿಯಲ್ಲಿ ಆಲ್ ಇನ್ ಒನ್ ಆ ರೀತಿಯಲ್ಲಿ ಇವತ್ತು ಮಾಲುಗಳು ತಲೆ ಎತ್ತುತ್ತಾ ಇದೆ. ಪರಿವರ್ತನೆ ಅದೊಂದು ಯುಗದ ನಿಯಮ. ಅದು ಹಿಂದೆ ಇದ್ದ ಹಾಗೆ ಈಗ ಇರುವುದಿಲ್ಲ. ಕಾಲ ಬದಲಾದಾಗೆ ಅನೇಕ ಸಂಗತಿಗಳು ಬದಲಾಗ್ತಾ ಹೋಗ್ತದೆ. ಅದು ಪರಿವರ್ತನೆ ಅಂತ ಹೇಳಿದರೆ ಒಂದು ರೀತಿ ಪ್ರಗತಿಯತ್ತ ಹೋಗೋದು ಅಂತ. ಪ್ರಗತಿಯತ್ತ ಹೋಗೋದು ಅಂತ ಹೇಳಿದರೆ ಮುಂದಕ್ಕೆ ಹೋಗೋದು ಅಂದರೆ ನಡ್ಕೊಂಡು ಹೋಗೋದು ಅಂತ ಹೇಳಿದಾಗ ಎರಡು ಕಾಲನ್ನು ಎತ್ತಿಟ್ಟು ಹಾರುವುದಲ್ಲ, ಒಂದು ಕಾಲನ್ನು ನೆಲದ ಮೇಲೆ ಇಟ್ಟು ಇನ್ನೊಂದು ಕಾಲ ಅದು ಎಷ್ಟು ದೊಡ್ಡದು, ವಾಮನ ಕಾಲನಾಗೆ ಎಷ್ಟು ಬೇಕಾದ್ರೂ ಇಡ್ಬೋದು, ಆ ರೀತಿ ನಡಿಬೇಕಾಗಿರುವಂಥದ್ದು. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾಯಿದ್ರು. ಅವರು ಅಮೇರಿಕಕ್ಕೆ ಹೋಗಿ ಬಂದ ಮೇಲೆ ಅವರು ಹೇಳಿದರು, ಅಮೇರಿಕ ಒಂದು ಅದ್ಭುತ ಅಂತ. ವಿಜ್ಞಾನ ಕ್ಷೇತ್ರದಲ್ಲಿ, ಭೌತಿಕ ಅನೇಕ ಸಂಗತಿಗಳಲ್ಲಿ ಜಗತ್ತಿನಲ್ಲಿ ಭಾರಿ ದೊಡ್ಡ ದೇಶ ಅದು. ಅದಕ್ಕೆ ಅವರು ಹೇಳಿದರು, ಆ ವಿಜ್ಞಾನ ಭೌತಿಕತೆ ಮತ್ತು ಅದು ಚೆನ್ನಾಗಿ ಮುಂದಕ್ಕೆ ಹೋಗಲಿಕ್ಕೆ ಬೇಕಾದಂಥ ಆಧ್ಯಾತ್ಮಿಕತೆ ಅದು ಭಾರತದಲ್ಲಿರೋದು. ಅದಕ್ಕೋಸ್ಕರ ಭಾರತ ಮತ್ತು ಅಮೇರಿಕದಂಥ ದೇಶಗಳು ಎರಡೂ ಸೇರಿದರೆ ಜಗತ್ತಿನ ಜನರಿಗೆ ಅನೇಕ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ರೀತಿ ಭೌತಿಕತೆ ಇಲ್ಲದೆ ಬದುಕೋದು ಕಷ್ಟ. ಆದರೆ ನಾನು ಯಾರು ಅಂತ ಯೋಚನೆ ಮಾಡುವಂಥದ್ದು, ನನ್ನ ದೃಷ್ಟಿಕೋನ ಏನು ಅಂತ ಹೇಳುವಂಥದ್ದು, ಅದು ಆಧ್ಯಾತ್ಮಿಕತೆ. ಅದು ಎರಡೂ ಜೊತೆ ಸೇರಿ ಮುಂದಕ್ಕೆ ಹೋಗಬೇಕಾಗಿರೋದು ಅಂತ ವಿವೇಕಾನಂದರ ಒಂದು ಅಂಬೋಣ ಅದು. ಅನೇಕ ಮಾಡಿ ನಾವು ಯಾರನ್ನಾರು ಕೇಳಿದರೆ, ನಿಮ್ಮ ಮಗನು ಮಗಳು ಎಲ್ಲಿದ್ದಾರೆ ಅಂತ ಕೇಳಿದರೆ, ಅಮೇರಿಕದಲ್ಲಿದ್ದಾರೆ, UK ಯಲ್ಲಿದ್ದಾರೆ ಅಂತ ಸ್ವಲ್ಪ ತಲೆ ಎತ್ತಿ ಎದೆ ಎತ್ತಿ ಹೇಳ್ತಾ ಇರ್ತೇವೆ. ಈಗೊಂದು ಸ್ವಲ್ಪ ಕೊರೋನಾದ ನಂತರ ಸ್ವಲ್ಪ ಕಡಿಮೆ ಆಗಿದೆ, ಉಂಟು ಸ್ವಲ್ಪ. ಅಲ್ಲಿ ಹೋಗಿ ಏನು ಮಾಡೋದು ಅಂತ ಹೇಳಿದಾಗ ಅನೇಕ ಬಾರಿ ಹಿಂದೆ ಒಂದು ಶಬ್ದವನ್ನು ಉಪಯೋಗ ಮಾಡ್ತೇವೆ, ಬ್ರೈನ್ ಡ್ರೈನ್ ಅಂತ. ಎಲ್ಲ ನಮ್ಮ ಚಿಂತನೆಗಳು, ನಮ್ಮ ಬುದ್ಧಿ, ವಿವೇಚನೆ ಎಲ್ಲವನ್ನು ಕೂಡ ನಾವು ಧಾರೆ ಎರೆದು ಅದು ಬೇರೆ ಬೇರೆ ದೇಶಗಳಿಗೆ ಕೊಡ್ತಾಯಿದ್ದೆವು ನಾವು. ಆದರೆ ಹಾಗೆ ಆಗದೆ ಅಲ್ಲಿದ್ದ ಎಲ್ಲ ವೈಜ್ಞಾನಿಕ ಸಂಗತಿಗಳು ಅಥವಾ ಒಂದು ಶಿಸ್ತು, ಕೆಲಸದಲ್ಲಿ ಒಂದು ಶಿಸ್ತು,
ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳುವಂಥ ಸಂಗತಿಗಳು, ಇಂಥ ಯಾವ ಸಂಗತಿಗಳು ಒಳ್ಳೆಯದಿದೆಯೋ ಅದೆಲ್ಲವನ್ನು ಹಿಡ್ಕೊಂಡು ಭಾರತಕ್ಕೆ ಬರಬೇಕು ಅಂತ. ಭಾರತದಲ್ಲಿ ಅದೆಲ್ಲ ಶಕ್ತಿಯನ್ನು ಅದನ್ನು ಧಾರೆ ಇರಬೇಕು. ಆಗ ಭಾರತ ಮೇಲೆ ಕೇಳುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಒಂದು ಶಬ್ದವನ್ನು ಅದಕ್ಕೆ ಜೋಡಿಸಿದರು, ಮೇಕ್ ಇನ್ ಇಂಡಿಯಾ ಅಂತ. ಭಾರತದಲ್ಲಿ ನೀವು ಮಾಡಿ ಅಂತ, ತಯಾರು ಮಾಡಿ ಅಂತ, ಎಲ್ಲ ಕಡೆಯಿಂದ ಬರಲಿ ಅಂತ. ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಬಂದರು, ಗಾಳಿ ಎಲ್ಲಿಂದ ಬರಬೇಕು? ಎಲ್ಲ ಕಡೆಯಿಂದ ಬರಲಿ ಅಂತ. ಒಂದೇ ಪ್ರಶ್ನೆ ಅಂದರೆ ಅದು ನಮ್ಮ ಮಾಡನ್ನು ಹಾರಿಸಬಾರ್ದು ಅಷ್ಟೇ. ಅದಕ್ಕೋಸ್ಕರ ಎಲ್ಲಿಂದ ಬೇಕಾದರೂ ಒಳ್ಳೆ ಗಾಳಿಗಳು ಬರಲಿ ನಮಗೆ ಅಂತ. ಆ ರೀತಿ ಜಗತ್ತಿನ ಎಲ್ಲ ಸಂಗತಿಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮತನವನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಭಾರತ ಇವತ್ತು ಒಂದು ರೀತಿಯಲ್ಲಿ ಬೆಳಗುತ್ತಾ ಇದೆ. ಕೊರೋನಾದಿಂದ ಎಲ್ಲ ಜಗತ್ತಿನ ಎಲ್ಲ ದೇಶಗಳು ಆರ್ಥಿಕವಾಗಿ ಕುಸಿತಾ ಇರಬೇಕಾದ್ರೆ ಭಾರತ ಮೇಲೆ ಕೇಳ್ತಾ ಇದೆ. ಭಾರತ ಇವತ್ತು ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ. ನನಗನ್ಸರಿ ಇನ್ನೊಂದು 7-8-10 ವರ್ಷದಲ್ಲಿ 1 ಅಥವಾ 2ನೇ ಸ್ಥಾನಕ್ಕೆ ಭಾರತ ಬರ್ಬೋದು. ಆ ರೀತಿ ಒಂದು ಆರ್ಥಿಕ ಪ್ರಗತಿನೂ ಆಗ್ತಾ ಇದೆ. ನಮ್ಮ ದೇಶ ದೃಢವಾಗಿ ಎಲ್ಲ ಹಂತಗಳಲ್ಲಿ ಕೂಡ ಮುಂದಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲದನ್ನು ಸ್ವೀಕಾರ ಮಾಡಿ ನಾವು ಎತ್ತರಕ್ಕೆ ಹೋಗಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮಲ್ಲಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಪುಟ್ಟ ನಗರ ಪುತ್ತೂರಿನಲ್ಲಿ ಇವತ್ತು GL1 ಅಂತ ಹೇಳುವಂಥ ಒಂದು ಮಾಲು ಅದರ ಲೋಕಾರ್ಪಣೆ ಆಗಿದೆ. ಕೆಲವು ವರ್ಷಗಳ ಹಿಂದೆ ನಾನು ಒಂದೇ ನೋಡಿದ್ದೆ ನನ್ನ ಜೀವನದಲ್ಲಿ. ಒಂದು ಮಾಲಿಗೆ ನನ್ನನ್ನು ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿದ್ದರು. ಹೋಗಿ ಒಂದು 2 ಗಂಟೆ ಆಗುವಾಗ ನನಗೆ ಸುಸ್ತಾಯಿತು. ತಿರುಗಿ ಆಮೇಲೆ ನಾನು ಕೇಳಿದೆ, ಇದು ಹಾಗೆ ಇಲ್ಲಿ ಅಂತ. ಅವಾಗ ಹೇಳಿದೆ, ಹಾಗಿಲ್ಲ ಮಾರ್ರೆ, ಬಾಗಿಲು ತೆರೀಬೇಕಾದರೆ 100 ಜನ ಕಾಯ್ತಾ ಇರ್ತಾರೆ ಅಂತ. ಬೆಳಿಗ್ಗೆ ಅಲ್ಲಿ ಏನು ಅಂತ ಕೇಳಿದೆ. ಬೆಳಿಗ್ಗೆ ಹೋದರು, ಸ್ನಾನ ಮಾಡಿದರು, ಈಜಿನ ಕೊಳಕ್ಕೆ ಹೋದರು, ಅಲ್ಲಿ ಈಜಿದ್ರು, ಅದಾದಮೇಲೆ ತಿಂಡಿ ತಿಂದರು, ಆಮೇಲೆ ಒಂದಷ್ಟು ಖರೀದಿ ಮಾಡಿದರು, ಮಧ್ಯಾಹ್ನ ಊಟ ಮಾಡಿದರು, ಆಮೇಲೆ ಸಿನಿಮಾಕ್ಕೆ ಹೋದರು. ಮುಗಿಲಿಲ್ಲ, ರಾತ್ರಿವರೆಗೂ ಅಲ್ಲಿರ್ತಾರೆ ಅಂತ. ಇಲ್ಲಿ ಹಾಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಅಂದರೆ ಮಾಲು ಎಲ್ಲವನ್ನೂ ಕೊಡ್ತದೆ ಅಂತ. ಅವನಿಗೆ ಒಂದು ರಿಕ್ರಿಯೇಷನ್ ಒಂದು ಕಟ್ಟಡವೈದು ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾವುದು ಬೇಕು ಅವರು ಹೇಳಿದ್ರಲ್ಲ, ಕುಟುಂಬದ ಜೊತೆಯಲ್ಲಿ ಬರೋದು ಅಂತ. ಯಾರೋ ಒಬ್ಬರು ಹೆಂಡತಿಯನ್ನು ಬಿಟ್ಟು ಬರಲಿಕ್ಕಿಲ್ಲ, ಮಕ್ಕಳನ್ನು ಬಿಟ್ಟು ಬರಲಿಕ್ಕಿಲ್ಲ. ಆ ರೀತಿ ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು. ನಿಮಗೆ ಬೇಕಾದ ಎಲ್ಲವೂ ಸಿಗ್ತದೆ, ಒಳ್ಳೆ ವಸ್ತುಗಳೇ ಸಿಗ್ತದೆ. ಇಲ್ಲಿ ಅನೇಕ ಬೇರೆ ಬೇರೆ ವಸ್ತುಗಳನ್ನು ಕೊಡುವಂಥ ಮಳಿಗೆಗಳಿದೆ. ನನಗೆ ನೆನಪಾಗ್ತಾ ಇರುವಂಥದ್ದು, ಮಳಿಗೆಗಳು ಒಳ್ಳೆಯ ವ್ಯಾಪಾರ ಕೇಂದ್ರ ಆಗೋದು ಯಾವಾಗ? ಅದು ಇದು ಅಂತಲ್ಲ, ಎಲ್ಲಿ ಕೂಡ ಯಾವುದೋ ದೇವರನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯ ನಾವು ಮಹಾಲಿಂಗೇಶ್ವರನನ್ನು ಪೂಜೆ ಮಾಡ್ತೇವೆ. ಆದರೆ ಹಿರಿಯರು ಅನೇಕರು ನನಗೆ ಹೇಳಿರುವಂಥದ್ದು, ಒಬ್ಬ ವ್ಯಾಪಾರಸ್ಥನಿಗೆ ದೇವರು ಯಾರು ಅಂತ ಕೇಳಿದರೆ ಗ್ರಾಹಕ ಅಂತ. ಅವನೇ ದೇವರಾಗಬೇಕು ಅಂತ. ಅವನನ್ನು ಚೆನ್ನಾಗಿ ನೋಡಿಕೊಳ್ತೇವೆ ನಾವು. ನಾನು ಏನೇ ಬೇಕಾದ್ರೆ ಬೆಳಿಗ್ಗೆ ಅವನು ಬರುವಾಗ ನಾನು ಪೂಜೆ ಮಾಡ್ತಾ ಇದ್ದೇನೆ ಉಂಟು ಮರೆ ಅಂತ ಹೇಳಿ ಅವನನ್ನು ಮಾಡದೆ ದೇವರನ್ನು ನಿಲ್ತಾನೆ. ಅವ ಏನು ಓಡಿ ಹೋಗೋದಿಲ್ಲ ದೇವರು. ಅವನನ್ನು ದೇವರು ಅಂತ ನೋಡಿ ಅವನಿಗೆ ಬೇಕಾದ್ದನ್ನು ನೀವು ಒಳ್ಳೆ ಮಾತಿನಿಂದ ನೀವು ಕೊಡ್ತೀರಾ, ಆಗ ನಿಮ್ಮ ವ್ಯಾಪಾರದ ಮಳಿಗೆ ಯಶಸ್ವಿ ಆಗ್ತದೆ ಅಂತ. ಆ ರೀತಿ ಇಲ್ಲಿ ಮಳಿಗೆಯವರು ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಎರಡನೇದ್ದು, ಇಲ್ಲಿ ಒಂದು ಪರಂಪರೆ ಉಳಿಬೇಕು. ನಮ್ಮ ಪರಂಪರೆ ಉಳಿಬೇಕು. GL ಆಚಾರ್ಯರ ಕುಟುಂಬ ಆ ಪರಂಪರೆಯನ್ನು ಮುಂದುವರಿಸಿದೆ ಅಂತ ಅಂದ್ಕೊಳ್ತೇನೆ ನಾನು. GL ಅಂದರೆ ಲಕ್ಷ್ಮೀನಾರಾಯಣಾಚಾರ್ಯ ಅಂತ. ಲಕ್ಷ್ಮೀನಾರಾಯಣರ ಮಗ ಬಲರಾಮಾಚಾರ್ಯ ಅಂತ. ಬಲರಾಮಾಚಾರ್ಯರ ಮಕ್ಕಳು ಅದು ಲಕ್ಷ್ಮೀಕಾಂತ ಮತ್ತು ಸುಧನ್ವ ಅಂತ. ಮೊನ್ನೆ ನಾನು ಇವರ ಮೊಮ್ಮಗನ ಉಪನಯನಕ್ಕೆ ಹೋಗಿದ್ದೆ. ಅವನ ಹೆಸರು ಶ್ರೀರಾಮ ಅಂತ. ನನಗೆ ವಿಪರೀತ ಖುಷಿಯಾಯಿತು. ಈಗೆಲ್ಲ ಹೊಸ ಹೊಸ ಹೆಸರು, ಅರ್ಥನೂ ಇಲ್ಲ ಏನಿಲ್ಲ, ಈ ಪಸಪುದರ ಅವಡು ಅಂತ ಯಾವುದೋ ಇಡ್ಲಿಕ್ಕೆ ಹೋಗ್ತಾರೆ. ಇವರು ಶ್ರೀರಾಮನ ಹೆಸರಿಟ್ಟರು. ಭಾರಿ ಮಜಾ. ಇನ್ನೊಂದು ಹೇಳ್ತಾ ಇರುವಂಥದ್ದು, ನಾನು ಆ ಉಪನಯದ ಆ ಜಾಗ ಇತ್ತಲ್ಲ, ಅಲ್ಲೇನು ಬ್ರಹ್ಮೋಪದೇಶ ಆಗ್ತದೆ, ಅದೊಂದು ಪರ್ಣಕುಟೀರ ಮಾರ್ರೆ.
ಅವನಿಗೆ ಒಂದು ಸಂಕೇತ ಅದು, ಆ ಹುಡುಗನಿಗೆ. ನಿನ್ನ ಹತ್ರ ಶ್ರೀಮಂತಿಗೆ ಇರ್ಬೋದು, ವೈಭವದ ಜೀವನ ಇರ್ಬೋದು, ಆದರೆ ನೀನೊಬ್ಬ ಬ್ರಹ್ಮಚಾರಿಗೆ ಸರಳ ಜೀವನ ನಡೆಸಬೇಕು ಅಂತ ನಾನು ಅರ್ಥ ಮಾಡಿಕೊಂಡದ್ದು. ಹಾಗೆ ಅಂತ ಅವರು ಯೋಚನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಒಂದು ಪರಂಪರೆಯನ್ನು ಬೆಳೆಸುವುದು ಅಂತ, ಆ ಪರಂಪರೆಯನ್ನು ಬೆಳೆಸುವಂಥದ್ದು ಭಾರಿ ಅಗತ್ಯ ಅಂತ. ಅನೇಕರ ಪರಂಪರೆಯನ್ನು ಎಲ್ಲೋ ಕತ್ತರಿಸ್ತಾರೆ, ಅದರಿಂದ ಅನಾಹುತಗಳು ಆಗಿಬಿಡ್ತಾರೆ. ಅಂಥ ಒಂದು ಪರಂಪರೆ ಜೀಲಾಚಾರ್ಯರ ಪರಂಪರೆ. ಹೇಳ್ತಾರೆ ಜೀಲಾಚಾರ್ಯನ ಮುಟ್ಟಿದರೆ ಎಲ್ಲವೂ ಚಿನ್ನ ಆಗ್ತದೆ ಅಂತ. ಯಾರೋ ಒಬ್ಬ ಬಂದು ಮುಟ್ಟಿದ, ಅವನೊಂದು ಬಿಂದುವನ್ನು ಶುರು ಮಾಡಿದ, ಅದು ಸಿಂಧು ಆಯಿತು. ಸಿಂಧು ಆಗಿ ಸಿಂಧು ಸಾಗರವೇ ಆಯಿತು. ಸಿಂಧು ಸಾಗರ ಅಂದರೆ ಯಾವುದು ಅಂತ ಗೊತ್ತಾ ನಿಮಗೆ? ನಾವು ತಲೆ ಇಲ್ಲದೆ ಗುಲಾಮರಾಗಿ ಅದನ್ನು ಅರೇಬಿಯನ್ ಸಿ ಅಂತ ಹೇಳ್ತೇವೆ. ಅರೇಬಿಯನ್ ಸಿ ಅಲ್ಲ, ಅರಬ್ಬಿ ಸಮುದ್ರ ಇಲ್ಲಿ ಬರೋದು ಹೇಗೆ ಮಾರೆ? ಮಂಗಳೂರು ಬದಿಯಲ್ಲಿ ಅರಬ್ಬಿ ಸಮುದ್ರ ಬರೋದು ಹೇಗೆ? ನಾವು ಇದ್ದದನ್ನೆಲ್ಲ ಅರಬರಿಗೆ ಮಾರಿದ್ದೆಯಾ? ತಲೆ ಇಲ್ಲ ಅಂತ ಯಾರೋ ಇಂಗ್ಲೀಷರು ಹೇಳಿದ್ದಾರೆ ಅಂತ ನಾವು ಅರೇಬಿಯನ್ ಸಿ ಅಲ್ಲ, ಅದು ಅತ್ಯಂತ ಪವಿತ್ರವಾದಂಥ ಸಿಂಧೂ ನದಿ ಬಂದು ಸೇರಿರುವಂಥ ಆ ಭೂಮಿಯನ್ನು ರತ್ನಗರ್ಭ ಅಂತ ಹೇಳ್ತಾರೆ. ಅದನ್ನು ಪವಿತ್ರ ಮಾಡಿದಂಥ ಜಾಗ ಅದು ಸಮುದ್ರ, ಅದು ಸಿಂಧು ಸಾಗರ. ಅದಕ್ಕೋಸ್ಕರ ಇವ್ರದ್ದು ಬಿಂದು ಸಿಂಧು ಆಗಿ ಅದು ಸಿಂಧು ಸಾಗರ ಅಂದರೆ ಇವರನ್ನು ಮುಟ್ಟಿದವರೆಲ್ಲ ಹಾಗೆ ಆಗ್ತಾರೆ ಅಂತ. ಅದಕ್ಕೆ ಆಗಾಗ ಬಂದವರನ್ನು ಮುಟ್ಟುವಂಥ ಕೆಲಸ ಆಗಲಿ ಇಲ್ಲಿ ಎಲ್ಲರಿಂದ. ಅಂಥ ಒಳ್ಳೆಯ ಒಂದು ಶಿಸ್ತಿನ ಸಮಾಜದ ಚಿಂತನೆ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದಂಥವರು ಅವರು ಬಲರಾಮಾಚಾರ್ಯ ಜೀಲಾಚಾರ್ಯ ಅದನ್ನೇ ಮಾಡಿದ್ದಾರೆ. ಜೀಲಾಚಾರ್ಯ ನಾವೆಲ್ಲ ಜ್ಯುವೆಲಾಚಾರ್ ಅಂತ ಹೇಳ್ತಾ ಇದ್ದೆವು ನಾವು, ಜೀಲಾಚಾರ ಅಂದರೆ. ಅದಕ್ಕೋಸ್ಕರ ಅವರು ಅದನ್ನು ಮಾಡಿದ್ದಾರೆ, ಅವರ ಕುಟುಂಬದವರು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ. ಒಬ್ಬ ಲಕ್ಷ್ಮೀಕಾಂತ ಒಬ್ಬ ಸುಧೋನು ಇಷ್ಟು ಕಲಿತ ಮೇಲೂ ಕೂಡ ಈ ಹಳ್ಳಿಯಲ್ಲಿ ಬಂದು ತನ್ನ ತಂದೆ ಏನು ಮಾಡಿದಾರೋ ಅದನ್ನು ಶಿರಸ ಒಪ್ಪಿಕೊಂಡು ಅದು ಸರಿ ಅಂತ ಹೇಳಿ ಅದನ್ನು ಮುಂದುವರಿಸ್ಕೊಂಡು ಇವತ್ತಿನ ತರುಣ ಜನಾಗಿಲ್ಲಲ್ಲ. ನಾನು ಆಗ ಹೇಳಿದಾಗೆ ಒಲ್ಲೆ ಇರು ನಮಗೆ ಅಂತ ಹೇಳಿದರೆ ಅಮೇರಿಕಡುಲ್ಲೆ ಅಂತ. ಅಮೇರಿಕೆಗೆ ಹೋಗಲಿಕ್ಕೆ ಏನು ಭಾರಿ ಕಷ್ಟ ಇರಲಿಲ್ಲ ಇವರಿಗೆ. ಆದರೆ ಅದನ್ನು ಬಿಟ್ಟು ಈ ಊರಿಗೆ ನನ್ನದು ಸಲ್ಲಬೇಕು, ಯಾಕಂದರೆ ಈ ಊರಿನಿಂದ ನಾನು ಬೆಳೆದಿದ್ದೇನೆ, ಆ ಊರಿನ ಮಣ್ಣಿಗೆ ನನ್ನನ್ನು ಪೂರ್ತಿಯಾಗಿ ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರ ಕುಟುಂಬ ಬೆಳೆದು ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಹೇಳಿದ ಹಾಗೆ ಇಲ್ಲಿಯ ಇಂಜಿನಿಯರು ಅಥವಾ ಕನ್ಸ್ಟ್ರಕ್ಷನ್ ಮಾಡಿದ ಎಲ್ಲ ವ್ಯಕ್ತಿಗಳು ಕೂಡ ಅದನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. 4 ವರ್ಷದ ಹಿಂದೆ ಇದು ಶಂಕುಸ್ಥಾಪನೆ ಆಯಿತು. ಆ ಸಂದರ್ಭದಲ್ಲಿ ನಾನಿದ್ದೆ. 4 ವರ್ಷದಲ್ಲಿ 2 ವರ್ಷ ಹೋಗಿದೆ ಕೊರೋನಾದ ಹಿನ್ನೆಲೆಯಲ್ಲಿ. ಮತ್ತೆ 2 ವರ್ಷದಲ್ಲಿ ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ಕಾಲಘಟ್ಟದಲ್ಲಿ ಏನು ಜನರಿಗೆ ಬೇಕೋ ಅದನ್ನು ಕೊಡುವಂಥ ಮತ್ತು ನಮಗೆಲ್ಲರಿಗೂ ಅದನ್ನು ಪಡೆಯುವಂಥ ಒಂದು ಸದವಕಾಶವನ್ನು ಬಲರಾಮಾಚಾರ್ಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲ ರೀತಿಯ ಶ್ರೇಯೋಭಿವೃದ್ಧಿ ಸಿಗಲಿ ಅಂತ ಸ್ವಾಮೀಜಿಯವರು ಪ್ರಾರ್ಥನೆ ಮಾಡಿದ್ದಾರೆ. ಅದನ್ನೇ ಪುನರುಚ್ಚರಿಸಿ ನಾನು ಮಾತನ್ನು ಮುಗಿಸ್ತೇನೆ. ವಂದೇ ಮಾತರಂ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.